ಕಾಪು ಶ್ರೀ ಹೊಸ ಮಾರಿಗುಡಿ ದೇವಸ್ಥಾನದಲ್ಲಿ ಹೊಸ ಮಾರಿಗುಡಿ ದೇವಸ್ಥಾನ ಅಭಿವೃದ್ಧಿ ಸಮಿತಿಯ ವತಿಯಿಂದ ಸಾಮೂಹಿಕ ಹೂವಿನ ಪೂಜೆ ನಡೆಯಿತು. ಪ್ರಧಾನ ತಂತ್ರಿ ಜ್ಯೋತಿಷ ವಿದ್ವಾನ್ ಕೊರಂಗ್ರಪಾಡೆ ಕುಮಾರಗುರು ತಂತ್ರಿ ನೇತೃತ್ವದಲ್ಲಿ ಪ್ರಧಾನ ಅರ್ಚಕ ವೇದಮೂರ್ತಿ ಶ್ರೀನಿವಾಸ್ ತಂತ್ರಿಗಳ ಸಹಕಾರದೊಂದಿಗೆ ಹೂವಿನ ಪೂಜೆಯು ಧಾರ್ಮಿಕ ವಿಧಾನಗಳೊಂದಿಗೆ ನಡೆಯಿತು. ಜ್ಯೋತಿಷ ವಿದ್ವಾನ್ ಕೊರಂಗ್ರಪಾಡೆ ಕುಮಾರಗುರು ತಂತ್ರಿ ಮಾತನಾಡಿ, ಮೊದಲು ಮಾರಿಯಮ್ಮನಿಗೆ ಧನ್ಯವಾದ ಸಲ್ಲಿಸಬೇಕಾಗ್ತದೆ. ಯಾಕೆಂದ್ರೆ ಅಮ್ಮನ ಆಶೀರ್ವಾದ ಮತ್ತು ಪ್ರೇರಣೆಯಿಂದ ದಾನಿಗಳು ನೀಡಿದ ಸಹಕಾರದಿಂದ ದೇವಸ್ಥಾನದ ಕೆಲಸ ಸಾಂಗವಾಗಿ ನೆರವೇರಲು ಕಾರಣವಾಯಿತು ಎಂದರು. ಅಪ್ಪನ ಸಾನ್ನಿಧ್ಯಗಳು ನಮ್ಮ ಕೈ ಬಂದಿದ್ದ ನಮ್ಮ ಮಂದಿರ ಕತ್ತಿನ ಆರಾಧನೆ ದೇವರಿಗೆ ತೃಪ್ತಿಯಾದಂತ ಅರ್ಥಗೆ ಕಾರಣದಾದಕ್ಕೆ ಅವು ಮಂದಿರ ಕತ್ತಿನ ಮೇಲೆ ಕೊಟ್ಟುಡು ಸಾಂಗವಾದ ಆದಿನೆರದಾಗ ಅವು ದೇವರಿಗೆ ಮುಟುದುಟ್ಟು ಅರ್ಥಗೆ ಅಂಚಿತ್ತಿನ ಆ ಅಪ್ಪನೇ ಕೊಟ್ಟುಡು ಮಂದಿರ ಕತ್ತಿನ ಆರಾಧನೆ ನಡೆದವರ ಅಪ್ಪೆ ಪರಮ ಸಂತೋಷ ಆದ ಗದ್ದಿಗೆಡೆ ಬಂಗಾರದ ಮುಂದಿನ ಕತ್ತಿನ ಅಪ್ಪೆ ಬಂಗಾರದ ಸ್ವರೂಪಡಿ ಪುಲ ಕತ್ತಿನ ಅಪ್ಪೆ ಏನು ಮಾತ ಈ ಮಣ್ಣಿಗೆ ಬರ್ತದೆ, ಈ ಸಾನ್ನಿಧ್ಯಗೂ ಬರ್ತದೆ. ಅಪ್ಪನ ಪ್ರೀತಿಗೋಸ್ಕರವಾದ ಅಪ್ಪನ ಅನುಗ್ರಹದ ಸಂಪಾದನೆಗೋಸ್ಕರವಾದ ಏನು ಮಾತ ಇಲ್ಲಿಗೆ ಬರ್ತದೆ. ನಿಷ್ಕಲ್ಮಶವಾದ ಪುಲ ಕತ್ತಿನ ಅಪ್ಪನ ಬಿದ್ದು ಪ್ರೀತಿ ತೀತೆ ಸೇವನ ಮಂದಿರ ಅಂಚಿತರ ಸಮಗ್ರ ಭಕ್ತ ಸಂದೋಹಗ ಬರ್ಕೋಲ ಕತ್ತಿನ ವಿಪತ್ತನ ಆಪತ್ತನ ದೋಷನ ಮಾತ ಪರಿಹಾರ ಬರ್ತದೆ. ಬಾಲ ಭಾವಾನು ಸಾರೇಯನ ಪಡೆದು ಜೋಕುಲು ಇಲ್ಲಡಿತ್ತಿನ ಕತ್ತಿನ ಕಿನಿಕಿನ್ನ ಜೋಕುಲ ದಾತಾಂಡ ತಪ್ಪು ಬಂತೋಲು ಅಂತಾಂಡನ ಅಪ್ಪಾದಿತ್ಯ ನಾನು ಹೆಚ್ಚಾಗಲೇ ಪೂರ ಮನ್ನಿಸಾದ ಯೋಗ್ಯವಾದ ಪುಲ ಕತ್ತಿನ ದಾರಿನ ಸೊಂದು ಪೋಪಲ ಆ ಪ್ರಕಾರವಾದ ಜಗಜ್ಜನನಿಯಾದ ಪುಲ ಕತ್ತಿನ ಅಪ್ಪ ಏನು ಮಾತ ಭಕ್ತರಗಳು ಮಾತ್ರ ಈ ಮಣ್ಣಿಗೆ ಬಂದದ್ದು ಸೇರ್ತಾರ. ಅಪ್ಪನ ಸಾನ್ನಿಧ್ಯಗಳು ಸುತ್ತ ಕೈ ಮುಗಿದು ಪ್ರಾರ್ಥನೆ ಬಂದುಳ್ಳ ಹಾಗಲ್ಲ ಬದುಕುಡು ಬರ್ಪುಲ ಕತ್ತಿನ ದೋಷನ ದುರಿತನ ಮಾತ ಪರಿಹಾರ ಬಂದದ್ದು ಅಗಲ್ಲಗಲ್ಲ ಮನಸ್ಸುಡು ದಾದ ಮಾತ ಇಷ್ಟಾರ್ಥೋಲುಂಡ ಅವೇನು ಮಾತ ನಂಗೆ ಅಪ್ಪ ಒದಗಿಸಾದ ಕೊರತು. ಈ ಸಂದರ್ಭದಲ್ಲಿ ಹೊಸ ಮಾರಿಗುಡಿ ದೇವಸ್ಥಾನ ಅಭಿವೃದ್ಧಿ ಸಮಿತಿ ಅಧ್ಯಕ್ಷ ಕೆ ವಾಸುದೇವ ಶೆಟ್ಟಿ, ಗೌರವ ಅಧ್ಯಕ್ಷ ಸುಧಾಕರ್ ಹೆಗ್ಡೆ ತುಂಗ, ಡಾಕ್ಟರ್ ಕೆ ಪ್ರಕಾಶ್ ಶೆಟ್ಟಿ ಬಂಚಾರ, ಲಾಲಾಜಿ ಆರ್ ಮೆಂಡನ್, ಅನಿಲ್ ಬಲ್ಲಾಳ್, ವ್ಯವಸ್ಥಾಪನಾ ಸಮಿತಿ ಅಧ್ಯಕ್ಷ ನಡಿಕೇರಿ ರತ್ನಾಕರ್ ಶೆಟ್ಟಿ, ಕಾರ್ಯನಿರ್ವಹಣಾಧಿಕಾರಿ ರವಿಕಿರಣ್, ಅಭಿವೃದ್ಧಿ ಸಮಿತಿಯ ಪ್ರಧಾನ ಕಾರ್ಯದರ್ಶಿ ರಮೇಶ್ ಹೆಗ್ಡೆ ಕಲ್ಯಾ, ಪ್ರಮುಖರಾದ ಕೆ ರಘುಪತಿ ಭಟ್, ಉದಯ್ ಸುಂದರ್ ಶೆಟ್ಟಿ, ಮನೋಹರ್ ಶೆಟ್ಟಿ ಕಾಪು, ಸುಗ್ಗಿ ಸುಧಾಕರ್ ಶೆಟ್ಟಿ, ಧರ್ಮಪಾಲ ದೇವಾಡಿಗ, ಸುಧೀರ್ ಶೆಟ್ಟಿ ಸಾಖರ, ಕಾಪು ದಿವಾಕರ್ ಶೆಟ್ಟಿ, ಮಾಧವಾರ್ ಪಾಲನ್ ಸೇರಿದಂತೆ ಮೊದಲಾದವರು ಉಪಸ್ಥಿತರಿದ್ದರು. ರವಿರಾಜ್, ವಿ4 ನ್ಯೂಸ್, ಪಡುಬಿದ್ರೆ. ನಿಮ್ಮ ಮನೆ ಅಥವಾ ಕಟ್ಟಡದ ವಿದ್ಯುತ್ ಬಿಲ್ ದುಬಾರಿ ಬರ್ತಾ ಇದೆಯಾ? ಚಿಂತಿಸಬೇಡಿ. ವಿನಾಯಕ ಮಾರ್ಕೆಟಿಂಗ್ ಪ್ರಸ್ತುತಪಡಿಸುತ್ತಿದೆ ಸೋಲಾರ್ ಆನ್ ಗ್ರಿಡ್ ಮತ್ತು ಹೈಬ್ರಿಡ್ ರೂಫ್ ಟಾಪ್ ಸೋಲಾರ್ ಸಿಸ್ಟಮ್. ಈಗ ಪ್ರಧಾನಮಂತ್ರಿ ಸೂರ್ಯಘರ್ ಮುಫ್ತ್ ಬಿಜ್ಲಿ ಯೋಜನೆಯ ಸೋಲಾರ್ ರೂಫ್ ಟಾಪ್ ಸಿಸ್ಟಮ್ ಅನ್ನು ನಿಮ್ಮ ಮನೆಯ ಚಾವಣಿಯ ಮೇಲೆ ಅಳವಡಿಸಿದಾಗ ನಿಮಗೆ ಬೇಕಾದ ವಿದ್ಯುತ್ ಅನ್ನು ನೀವೇ ಉತ್ಪಾದಿಸಿ ನಿಮ್ಮ ವಿದ್ಯುತ್ ಬಿಲ್ ಅನ್ನು ಪೂರ್ತಿ ಉಳಿತಾಯ ಮಾಡಬಹುದು. ಜೊತೆಗೆ ಕೇಂದ್ರ ಸರ್ಕಾರದ 78,000 ಸಹಾಯಧನವನ್ನು ಕೂಡ ಪಡೆಯಬಹುದು. ಬಿಸಿ ನೀರಿನಲ್ಲಿ ಸ್ನಾನ ಮಾಡಲು ವಿನ್ಸಮ್ ಸೋಲಾರ್ ವಾಟರ್ ಹೀಟರ್, ಹಿಟ್ ಪಂಪ್, ಗ್ಯಾಸ್ ಗೀಸರ್ ಅಳವಡಿಸಿ ದಿನದ 24 ಗಂಟೆ ಬಿಸಿ ನೀರು ಪಡೆಯಿರಿ. ವಿನಾಯಕ ಮಾರ್ಕೆಟಿಂಗ್ ಕಳೆದ 30 ವರ್ಷಗಳಿಂದ ಗ್ರಾಹಕರ ಸೇವೆಯಲ್ಲಿದ್ದು ಸಾವಿರಾರು ಸಂತೃಪ್ತ ಗ್ರಾಹಕರನ್ನು ಹೊಂದಿದ ಕರಾವಳಿ ಕರ್ನಾಟಕದ ಮುಂಚೂಣಿ ಸಂಸ್ಥೆಯಾಗಿದೆ. ವಿನಾಯಕ ಮಾರ್ಕೆಟಿಂಗ್, ತಕ್ಷಿಲ ಬಿಲ್ಡಿಂಗ್, ಹೋಟೆಲ್ ಜನತಾ ಡಿಲೆಕ್ಸ್ ಹತ್ತಿರ, ಬಳ್ಳಲ್ಬಾಗ್, MG ರಸ್ತೆ, ಮಂಗಳೂರು.